ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕ ಇದರ 5ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಕರ್ನಾಟಕ ರಾಜ್ಯಾದ್ಯಂತ ವಿವಿಧ ನಗರಗಳ 21 ರಕ್ತ ನಿಧಿಗಳಲ್ಲಿ ಆಯೋಜಿಸಿದ್ದ ಬ್ಲಡ್ ಡೊನೇಷನ್ ಕ್ಯಾಂಪೇನ್ 2021ರ ಭಾಗವಾಗಿ ಮಂಗಳೂರಿನಲ್ಲಿ ನಡೆದ ರಕ್ತದಾನ ಶಿಬಿರಕ್ಕೆ ಕುಪ್ಪೆ ಪದವಿನಿಂದ ನೇರವಾಗಿ ಜ್ಯೋತಿ ಕೆಎಂಸಿ ರಕ್ತ ನಿಧಿಗೆ ಖಾಸಗಿ ಬಸ್ಸಿನ ಮೂಲಕ ತೆರಳಿ ರಕ್ತದಾನ ಮಾಡಿ ಕುಪ್ಪೆ ಪದವಿನ ನಾಗರಿಕರು ಮಾದರಿಯಾಗಿದ್ದಾರೆ. ಇದೊಂದು ಉತ್ತಮ ಕಾರ್ಯ. ಎಲ್ಲರೂ ಲಾಕ್ಡೌನ್ ಸಂದರ್ಭದಲ್ಲಿ ಮನೆಯಲ್ಲಿರುವಾಗ ನಮ್ಮ ಗ್ರಾಮಸ್ಥರು ಜಾತಿ ಧರ್ಮ ಎಲ್ಲವನ್ನ ಮರೆತು ಒಗ್ಗಟ್ಟಾಗಿ ಒಂದೇ ಬಸ್ಸಿನಲ್ಲಿ ಪ್ರಯಾಣಿಸಿ ರಕ್ತದಾನ ಮಾಡಿರುವುದು ಸಮಾಜಕ್ಕೆ ಒಂದು ಉತ್ತಮ ಸಂದೇಶವನ್ನ ಸಾರಿದಂತಾಗಿದೆ ಎಂದು ಸ್ಥಳೀಯ ಖತೀಬರಾದ ಬಹುಶಾಪಿ ಮದನಿ ಕರಾಯ್ ಅವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಸಹಕಾರ ನೀಡಿದ ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕ ಕಾರ್ಯನಿರ್ವಾಹಕ ಮುನೀರ್ ನಡುಪಳ್ಳ ಕೆಎಂಸಿ ಜ್ಯೋತಿ ಆಸ್ಪತ್ರೆಯ ಬ್ಲಡ್ ಬ್ಯಾಂಕ್ ಇದರ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಕೃತಜ್ಞತೆಯನ್ನ ಸಲ್ಲಿಸಲಾಯಿತು.